dyfi ಬಾಳೆಪುಣಿ ಕೈರಂಗಳ ಘಟಕದ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಚೇರಿಯನ್ನ dyfi ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಉದ್ಘಾಟಿಸಿದರು. dyfi ಉಳ್ಳಾಲ ವಲಯ ಸಮಿತಿಯ ಅಧ್ಯಕ್ಷ ಅಶ್ರಫ್ ಕೇಸಿರೋಡು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಒಂದು ಧಾರ್ಮಿಕ ಸಂಘಟನೆಯಲ್ಲ, ಅದೇ ರೀತಿ ಧರ್ಮ ವಿರೋಧಿ ಸಂಘಟನೆಯೂ ಅಲ್ಲ, ಕೋಮುವಾದಿ ಸಂಘಟನೆಯೂ ಅಲ್ಲ. ಎಲ್ಲ ಧರ್ಮವನ್ನ ಗೌರವಿಸುತ್ತಾ, ಅದೇ ರೀತಿ ಧಾರ್ಮಿಕ ಮೂಲಭೂತವಾದವನ್ನ ಕೋಮುವಾದವನ್ನ ವಿರೋಧಿಸುತ್ತಾ ಯುವ ಜನರನ್ನ ದೇಶಭಕ್ತಿಯ ಹೆಸರಿನಲ್ಲಿ, ದೇಶಪ್ರೇಮದ ಹೆಸರಿನಲ್ಲಿ, ಸಮಾಜ ಕಟ್ಟುವ ಹೆಸರಿನಲ್ಲಿ ಯುವಕರನ್ನ ಒಂದು ಜಾಗೃತಿಗೊಳಿಸಿ ಒಂದು ಸುಭದ್ರ ರಾಷ್ಟ್ರವನ್ನ ಕಟ್ಟುವಂತ ಸಂಘಟನೆ. ಈ ಸಂಘಟನೆ ಈಗಾಗಲೇ ಜನಪರ ಕಾರ್ಯಗಳ ಮೂಲಕ ಯುವ ಜನರ ಮನಸ್ಸನ್ನ ಗೆದ್ದಿದೆ. ಎಲ್ಲ ಸಮಯದಲ್ಲೂ ಎಲ್ಲ ಜನರನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತಿದೆ. ಅದೇ ರೀತಿ ಇಲ್ಲಿನ ರಾಜಕೀಯ ಪಕ್ಷಗಳು ಮತ್ತು ಮತೀಯವಾದಿ ಸಂಘಟನೆಗಳು ಈಗಾಗಲೇ ಯುವ ಜನರನ್ನ ಮೋಸ ಮಾಡ್ತಾ, ಅವರಿಗೆ ತಪ್ಪು ಮಾಹಿತಿಗಳನ್ನ ಕೊಡ್ತಾ, ಅವರನ್ನ ಪ್ರಚೋದಿಸ್ತಾ ದಾರಿ ತಪ್ಪಿಸಿರುವಂತಹ ಈ ಸನ್ನಿವೇಶದಲ್ಲಿ ಈಗ ಯುವ ಜನರು ಏನು ವಿಚಾರಗಳನ್ನ ಪಡೆಯುವುದರ ಮೂಲಕ ನಿಜವಾದ ಒಂದು ದೇಶಪ್ರೇಮಿ ಸಂಘಟನೆಯತ್ತ ಒಲವನ್ನು ತೋರ್ತಾ ಇದ್ದಾರೆ. ಅದರ ಒಂದು ಮುನ್ಸೂಚನೆಯನ್ನು ನಾವು ಈಗ ಗ್ರಾಮಾಂತರ ಪ್ರದೇಶಗಳಲ್ಲಿ ಕಾಣಬಹುದು. ಬಾಳೆಪುಣಿ ಕೈರಂಗಳದಂತಹ ಘಟಕಗಳಲ್ಲೂ ಯುವ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಸೇರಿ ಈ ವೇಳೆ ಸಮಾಜ ಸೇವಕ ಕೃಷ್ಣಣ್ಣ ನಡಕ, ಇಸ್ಮಾಯಿಲ್ ಕಣಂತೂರು ಹಾಗೂ ವಿಜಯ್ ಡಿಸೋಜಾ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನಿತಿನ್ ಕುತ್ತಾರ್, ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾರ್, ಕಾರ್ಯದರ್ಶಿ ಸುನಿಲ್ ತೇವುಲಾ, ನಿತಿನ್ ಬಂಗೇರಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮೀಣ ಭಾಗದಲ್ಲಿ ಇವತ್ತು ಹಲವಾರು ರೀತಿಯ ಸಮಸ್ಯೆಗಳು ಜನಸಾಮಾನ್ಯರು ಮತ್ತು ಯುವಜನರ ಮಧ್ಯೆ ಎದ್ದು ಕಾಣ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಈ ಬಿಕ್ಕಟ್ಟನ್ನ, ಸಾಮಾಜಿಕ ಮತ್ತು ಆರ್ಥಿಕ ಬಿಕ್ಕಟ್ಟೇನು ನಮ್ಮ ಮುಂದೆ ಇದೆ. ಇಂತಹ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಯುವಜನರನ್ನ ಸಂಘಟಿಸೋದು ಮತ್ತು ಅವರ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದು ಮತ್ತು ಒಟ್ಟು ಸಮಾಜದ ಪರಿವರ್ತನೆಗಾಗಿ ಚಳವಳಿಯನ್ನು ಕಟ್ಟೋದು ಬಹಳ ಮಹತ್ವದ ಸಂಗತಿ. ಅಂತಹ ಒಂದು ಚಳವಳಿಗಳಿಗೆ, ಒಂದು ನಿಜವಾದಂತಹ ಪರಿವರ್ತನೆಗಳಿಗೆ ಈ ಒಂದು ಕಚೇರಿ ಒಂದು ಕೇಂದ್ರ ಸ್ಥಾನ ಆಗಲಿ ಅಂತ ನಾನು ಹಾರೈಸ್ತೇನೆ. ಕೇರಳದ ಗಡಿಭಾಗದಲ್ಲಿ ಇದೆ. ಗಡಿಭಾಗದಲ್ಲಿರುವಂತಹ ಪ್ರದೇಶಗಳು ಸದಾ ಅನಾಧಾರಕ್ಕೆ ಗುರಿಯಾಗುವುದು ಸಹಜವಾದದ್ದು. ಅಂದ್ರೆ ಆಡಳಿತದ ಕೇಂದ್ರದಿಂದ ದೂರದಲ್ಲಿರೋದ್ರಿಂದ ಸಹಜವಾಗಿ ಅಭಿವೃದ್ಧಿಯಲ್ಲಿ ಅದಕ್ಕೆ ಸಿಗಬೇಕಾದಂತಹ ಪಾಲು ಸಿಕ್ಕಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಸಂಘಟಿತವಾದಂತಹ ಪ್ರಯತ್ನಗಳಷ್ಟೇ ಆ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ಒಂದು ಸಶಕ್ತವಾದಂತಹ ದಾರಿ.